ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬಹಳ ಬೇಗನೆ ಮತ್ತು ಸಿಂಪಲ್ ಆದಂಥ ಇನ್ಸ್ಟೆಂಟ್ ಪುಳಿಯೋಗರೆ ನಾನು ಹೇಗೆ ಮಾಡ್ತೇನೆ ಅಂತ ತೋರಿಸ್ತಿದ್ದೇನೆ. ಅದರಲ್ಲಂತೂ ಬ್ಯಾಚುಲರ್ಸ್ಗೆ ಭಾರಿ ಈಸಿಯಾದ ರೆಸಿಪಿ ಇದು ಮತ್ತು ತುಂಬ ಯೂಸ್ಫುಲ್ ಆಗುತ್ತೆ. ಮತ್ತು ಸಮಯ ಕಡಿಮೆ ಇದ್ದಾಗ ಈ ರೆಸಿಪಿ ಬಹಳ ಈಸಿಯಾಗಿ ಮಾಡ್ಬೋದು. ಹಾಗಾದರೆ ಬನ್ನಿ ಈಗ ಈ ರೆಸಿಪಿ ಮಾಡುವ ವಿಧಾನ ನೋಡ್ಕೊಂಡು ಬರೋಣ. ಫಸ್ಟಿಗೆ 1 ಗ್ಲಾಸ್ ರೈಸ್ ಅಂದರೆ ಕಾಲು ಕೆ ಜಿ ರೈಸ್ ತೊಗೊಂಡೆ. ಈ ರೀತಿ ಅನ್ನ ಮಾಡ್ಕೊಂಡಿದ್ದೀನಿ. ಬಹಳ ಬಿಡಿ ಬಿಡಿಯಾಗಿದೆ. ಅನ್ನ ಬಿಡಿ ಬಿಡಿಯಾಗಿದ್ದರೆ ಪುಳಿಯೋಗರೆ ಇನ್ನೂ ಟೇಸ್ಟ್ ಆಗೋದು ಕೂಡ. ಈ ಅನ್ನ ಮಾಡಬೇಕಾದ್ರೆ ಇದರ ಮೊದಲ ರೆಸಿಪಿ ವಿಡಿಯೋ ಚೆಕ್ ಮಾಡಿ. ಫಸ್ಟಿಗೆ ಬಿಸಿಯಾದ ಬಾಣಲೆಗೆ 3 ಟೇಬಲ್ ಸ್ಪೂನ್ ಆಯಿಲ್ ಹಾಕೋಣ. ಆಯಿಲ್ ಬಿಸಿಯಾದ ತಕ್ಷಣ ಸಾಸಿವೆ ಆ್ಯಡ್ ಮಾಡೋಣ. ಈ ಒಗ್ಗರಣೆ ನಾವು ಯಾವತ್ತೂ ಲೋ ಫ್ಲೇಮಲ್ಲೇ ಮಾಡಬೇಕು ಮತ್ತು ಯಾವುದೇ ರೀತಿಯ ಒಗ್ಗರಣೆ ಆಗಿರಲಿ ಲೋ ಫ್ಲೇಮಲ್ಲೇ ಮಾಡಬೇಕು. ಸಾಸಿವೆ ಸ್ವಲ್ಪ ಸಿಡಿಬೇಕು. ನಂತರ ಒಣಮೆಣಸು ತಗೊಳ್ಳೋಣ. ಸ್ವಲ್ಪ ಕರಿ ಲೀವ್ಸ್ ಆ್ಯಡ್ ಮಾಡೋಣ. ಇಲ್ಲಿ ನನಗೆ ಹಸ್ಬೆಂಡ್ ಪಾಪ ಹೆಲ್ಪ್ ಮಾಡ್ತಿದ್ದಾರೆ. ನಂತರ ಇಲ್ಲಿ ಕಡಲೆಕಾಯಿ ಬೀಜವನ್ನು ಕೂಡ ಹಾಕಿದ್ವಿ. ಹಾಕಿ ಲೋ ಫ್ಲೇಮಲ್ಲಿ ಈ ಥರ 1 ಮಿನಿಟ್ ಟೈಮ್ ಫ್ರೈ ಮಾಡುವ. ಈಗ ಇಲ್ಲಿ ಕಡಲೆಕಾಯಿ ಬೀಜ ಕ್ರಿಸ್ಪಿಯಾಗಿದೆ. ಈ ಟೈಮಲ್ಲಿ ನಾವು ಇನ್ಸ್ಟೆಂಟ್ ಪುಳಿಯೋಗರೆ ಪೌಡರ್ ಹಾಕೋಣ. ನಾನಿಲ್ಲಿ ಅಡುಗೆ ಕೃಷ್ಣ ಭಟ್ಟರ ಪುಳಿಯೋಗರೆ ಮಿಕ್ಸ್ ಹಾಕ್ತಿದ್ದೇನೆ. ನೀವು ಬೇಕಾದರೆ ಯಾವುದೇ ಇನ್ಸ್ಟೆಂಟ್ ಪೌಡರ್ ಬೇಕಾದರೆ ಹಾಕ್ಬೋದು. ಇನ್ಸ್ಟೆಂಟ್ ಪುಳಿಯೋಗರೆ ಪೌಡರ್ ಹಾಕಿ ಒಂದು ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲೇ ಫ್ರೈ ಮಾಡುವ. ನಾನಿಲ್ಲಿ ಎಂತ ಮಾಡಿದೆ ಗೊತ್ತಾ, ಸ್ವಲ್ಪ ನನಗೆ ಇದು ಡ್ರೈ ಕಾಣಿಸ್ತು. ಅದಕ್ಕೆ ಆ ಡ್ರೈನೆಸ್ ಬರಬಾರ್ದಂತ ಸ್ವಲ್ಪವೇ ಸ್ವಲ್ಪ ನೀರು ಆ್ಯಡ್ ಮಾಡಿ ಬಿಸಿ ಮಾಡಿದೆ. ಈಗ ಕಂಪ್ಲೀಟ್ ಗ್ಯಾಸ್ ಸ್ಟವ್ ಆಫ್ ಮಾಡಿ ನಾವು ಮಾಡಿಟ್ಟಂಥ ರೈಸನ್ನು ಆ್ಯಡ್ ಮಾಡೋಣ. ಆ್ಯಡ್ ಮಾಡಿ ಮೆಲ್ಲನೆ ಈ ಥರ ಅದನ್ನು ಮಿಕ್ಸ್ ಮಾಡಬೇಕು ಮಸಾಲೆಗೆ. ನೋಡಿದ್ರಲ್ಲ, ಇದು ಮಿಕ್ಸ್ ಆದ. ಬಟ್ ನಿಮಗೆ ನಾನು ಮೊಬೈಲಿದ್ದು ಫ್ಲ್ಯಾಶ್ ಲೈಟಿಂದ ಮಸಾಲೆ ಕಡಿಮೆ ಥರ ಕಾಣ್ಬೋದು. ಲಾಸ್ಟ್ ಟೈಮ್ ಪಾಸ್ತಾಗ ನನಗೆ ಒಂದು ಕಮೆಂಟ್ಸ್ ಮಾಡಿದರು, ಮಸಾಲೆ ಕಡಿಮೆ ಕಾಣಿಸ್ತಿತ್ತು ಅಂತ. ಅದು ಮಸಾಲೆ ಕಡಿಮೆ ಆಗಿರಲಿಲ್ಲ, ಮೊಬೈಲ ಫ್ಲ್ಯಾಶ್ ಲೈಟಿಂದ ಆ ಥರ ಕಾಣೋದು. ಪುಳಿಯೋಗರದ್ದು ಈಗಾಗಲೇ ಘಮ ಘಮ ಪರಿಮಳ ಬರ್ತಾ ಇದೆ. ಬಹಳ ಸಿಂಪಲ್ ಆದ ರೆಸಿಪಿ. ಕೆಲವು ಇಂಗ್ರೀಡಿಯೆಂಟ್ಸಿಂದ ಬಹಳ ಟೇಸ್ಟಿಯಾಗಿ ಬಹಳ ಸುಲಭವಾಗಿ ಮಾಡ್ಬೋದಂತಾದ ರೆಸಿಪಿ. ಸತ್ಯ, ಇದು ಇನ್ಸ್ಟೆಂಟ್ ಪುಳಿಯೋಗರೆ ಅಂತ ಮಾಡಿದರೂ ಕೂಡ ಟೇಸ್ಟಿಗಂತೂ ಯಾವುದಕ್ಕೂ ಕಡಿಮೆ ಅಲ್ಲ ಅಲ್ವಾ? ಹಾಗಾದರೆ ಯಾಕೆ ತಡ, ನೀವು ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ. ಓಕೆ ಫ್ರೆಂಡ್ಸ್, ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.